ಸುಳ್ಯ ವಿಧಾನಸಭಾ ಕ್ಷೇತ್ರದ ಗೋಳಿತೊಟ್ಟಿನಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಅಂದಾಜಿನಲ್ಲಿ ಕಟ್ಟಡ ಕಾಮಗಾರಿ ಪೂರ್ಣಗೊಂಡ ಗ್ರಂಥಾಲಯದ ಉದ್ಘಾಟನೆಯನ್ನ ಇಂದು ಸುಳ್ಯ ಶಾಸಕ ಎಸ್ ಅಂಗಾರ ನೆರವೇರಿಸಿದ್ದಾರೆ. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿದ ಸುಳ್ಯ ಶಾಸಕ ಎಸ್ ಅಂಗಾರ, ಗ್ರಂಥಾಲಯದ ಬೆಲೆ ಪುಸ್ತಕ ಓದುವವರಿಗೆ ಮಾತ್ರ ತಿಳಿದಿರುತ್ತೆ. ನಾವು ಕೂಡ ಪುಸ್ತಕಗಳನ್ನು ಓದಿಯೇ ಇಷ್ಟು ಎತ್ತರಕ್ಕೆ ಬರಲು ಸಾಧ್ಯ ಆಗಿದೆ. ಒಬ್ಬ ಚುನಾಯಿತ ಪ್ರತಿನಿಧಿ ಪ್ರಭಾವಿ ನಾಯಕ ಆಗಬೇಕಾದ್ರೆ ಆತನಲ್ಲಿ ಸಮಗ್ರವಾದ ಮಾಹಿತಿ ಇರಬೇಕು ಅಂದರು. ಈ ವೇಳೆ ಕಡಬ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ರಾಜೇಶ್ವರಿ ಕೆ, ಕಡಬ ತಾಲೂಕು ಪಂಚಾಯತ್ನ ಉಪಾಧ್ಯಕ್ಷೆ ಜಯಂತಿ ಅರಗೌಡ, ಮುಖ್ಯ ಗ್ರಂಥಾಲಯ ಅಧಿಕಾರಿಯಾದ ಗಾಯತ್ರಿ ನೆಲ್ಯಾಡಿ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಭಾಸ್ಕರ್ ಗೌಡ ಇನ್ನು ಮೊದಲಾದರು ಉಪಸ್ಥಿತರಿದ್ದರು. ಈಗಾಗಲೇ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅರಂತೋಡು, ಇಲ್ಲಿ ಗೋಳಿತೊಟ್ಟು ಸುಮಾರು 6 ಗ್ರಂಥಾಲಯಗಳ ಕಟ್ಟಡ ಇದಾಗಿಕೊಂಡು ಉದ್ಘಾಟನೆಗೊಳ್ಳುವಂಥ ಅನ್ನೋಂಥಲ್ಲಿ ಇದರಲ್ಲಿ ಗೋಳಿತೊಟ್ಟಿನ ಗ್ರಂಥಾಲಯದ ಕಟ್ಟಡ ಉದ್ಘಾಟನೆ ಆಗಿದೆ. ಈ ಒಂದು ಗ್ರಂಥಾಲಯದ ಮಹತ್ವ ಯಾರು ಓದುಗರಿದ್ದಾರೆ ಅವರಿಗೆ ಗೊತ್ತಾಗ್ತದೆ, ಓದದಿರಿದ್ದರ ಮಹತ್ವ ಗೊತ್ತಾಗೋದಿಲ್ಲ. ಯಾಕಂದರೆ ನಾವು ಕೂಡ ಇವತ್ತು ಇಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಾವು ಕೂಡ ಆ ರೀತಿಯ ಪುಸ್ತಕಗಳನ್ನ ಓದಿಯೇ ಮಾಹಿತಿಯನ್ನು ಪಡ್ಕೊಂಡು ನಾವು ಇಷ್ಟು ಎತ್ತರಕ್ಕೆ ಬಂದಿರುವಂಥದ್ದು. ಒಬ್ಬ ಚುನಾಯಿತ ಪ್ರತಿನಿಧಿ ಜನಗಳಿಂದ ಆಯ್ಕೆಯಾದಾಗ ಚುನಾಯಿತ ಪ್ರತಿನಿಧಿ ಆಗಬಹುದೇ ಹೊರತು ಆ ಚುನಾಯಿತ ಪ್ರತಿನಿಧಿ ಅತ್ಯಂತ ಪ್ರಭಾವಿತವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿ ಆಗಬೇಕಾದ್ರೆ ನಾವು ಆ ರೀತಿಯ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿಕೊಳ್ಬೇಕು. ಅದಕ್ಕಾಗಿ ಇವತ್ತು ಗ್ರಾಮ ಮಟ್ಟದ ಒಂದು ಗ್ರಂಥಾಲಯ ಇರ್ಬೋದು ಅಥವಾ ಜಿಲ್ಲಾ, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರತಕ್ಕಂಥ ಗ್ರಂಥಾಲಯಗಳಿರ್ಬೋದು, ಇದರ ಮಹತ್ವ ನಮಗೆ ಗೊತ್ತಾಗುವಂಥದ್ದು ಆ ರೀತಿಯ ಒಂದು ಓದುವಿಕೆಯಿಂದ ಮಾತ್ರ ಆಗುವಂಥದ್ದು. ಅದಕ್ಕಾಗಿ ಇವತ್ತು ಸುಮಾರು 15 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಗ್ರಂಥಾಲಯ ಕಟ್ಟಡ ಕಾಮಗಾರಿ ಪೂರ್ತಿಗೊಂಡು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಈ ಒಂದು ಗ್ರಂಥಾಲಯ ಜನಗಳಿಗೆ ಒಂದು ಒಳ್ಳೆಯ ರೀತಿಯ ಉಪಯೋಗ ಆಗಲಿ ಮತ್ತು ಜನಗಳು ಕೂಡ ಇದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡಲಿ ಅನ್ನತಕ್ಕಂಥ